ಐಟಿಬಿಟಿಯಲ್ಲಿ ಕೆಲಸ ಮಾಡುತ್ತಿದ್ದು ಕೊರೋನಾ ಹಿನ್ನೆಲೆಯಲ್ಲಿ ಪ್ರಸ್ತುತ ವರ್ಕ್ ಫ್ರಮ್ ಹೋಮ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದವರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಪುತ್ತೂರು ನಗರದಲ್ಲಿ ಇಂಟರ್ನೆಟ್ ಕೇಂದ್ರವನ್ನ ವ್ಯವಸ್ಥೆ ಮಾಡಲಾಗುವುದು ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೋವಿಡ್ನಿಂದಾಗಿ ಉದ್ಭವಿಸಿರುವ ಸಮಸ್ಯೆಯಿಂದ ಅನೇಕರು ನಿರ್ಗತಿಕರಾಗಿದ್ದಾರೆ. ಉದ್ಯೋಗ ಸಮಸ್ಯೆ ಹಲವರನ್ನ ಕಾಡುತ್ತಿದೆ. ಈ ನಡುವೆ ಐಟಿಬಿಟಿಯಲ್ಲಿ ಕೆಲಸ ಮಾಡುತ್ತಿರುವ ಹಲವರು ಊರಿಗೆ ಬಂದು ಮನೆಯಿಂದಲೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಅವರಿಗೆ ಕೆಲಸ ನಿರ್ವಹಣೆಗೆ ತೊಡಕಾಗುತ್ತಿದೆ. ಇದಕ್ಕಾಗಿ ಗುಡ್ಡ ಹತ್ತುವ ನಗರಕ್ಕೆ ಹಾಗೂ ಸಂಬಂಧಿಕರ ಮನೆಗೆ ಹೋಗಿ ನೆಟ್ವರ್ಕ್ ಪಡೆದು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದನ್ನ ತಡೆಯಲು ಅವರಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ಮುಳಿಯಾ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಕೇಶವ ಪ್ರಸಾದ್ ಮುಳಿಯಾ ಮತ್ತು ಕೃಷ್ಣನಾರಾಯಣ ಮುಳಿಯಾ ಅವರ ಸಹಕಾರದಲ್ಲಿ ಉಚಿತವಾಗಿ 1 ತಿಂಗಳ ವ್ಯವಸ್ಥೆಯನ್ನ ಮುಳಿಯಾ ಕಟ್ಟಡದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ಬೋದು ಅದನ್ನು ನಾನು ಮಾಡಲಿಕ್ಕೆ ನಾನು ಬದ್ಧನಾಗಿದೆ ಅಂತೀನಿ. ಸುಮಾರು 50 ಜನರಿಗೂ ಮಿಕ್ಕಿ ನಮ್ಮದಂದರೆ 50 ಜನರಿಗೆ ಸೀಮಿತ ಇರುವಂಥದ್ದು. ಯಾಕಂದರೆ ಇವತ್ತಿನ ಲಾಕ್ಡೌನ್ ವ್ಯವಸ್ಥೆಯಲ್ಲಿ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಇಟ್ಟುಕೊಂಡು ಒಂದು 50 ಜನರಿಗೆ ನಾವು ಈಗ ತತ್ಕಾಲಕ್ಕೆ ಯಾರ್ಯಾರು ಅಂತ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ಅಂಥವರು ಬಂದು ಇಲ್ಲಿ ಬೆಳಿಗ್ಗೆ ಬಂದು ಸಂಜೆ ತನಕ ತಮ್ಮ ಕೆಲಸವನ್ನು ಮಾಡಿ ಅಲ್ಲಿಂದ ವಾಪಸ್ ತಮ್ಮ ಮನೆಗೆ ನಿರ್ಗಮಿಸುವಂತ ಕೆಲಸವನ್ನು ಮಾಡಬಹುದು. ಈ ಸಂದರ್ಭ ಮುಳಿಯಾ ಸಂಸ್ಥೆಯ ಕೇಶವ ಪ್ರಸಾದ್ ಮುಳಿಯಾ ಉಪಸ್ಥಿತರಿದ್ದರು.